ಮಹಾನಗರ ಪಾಲಿಕೆಯ ಆಡಳಿತದ ಕೊನೆಯ ಹಾಗೂ 5ನೇ ಅವಧಿಗೆ ಮೇಯರ್ ಆಗಿ ಭಾಸ್ಕರ್ ಮೊಯ್ಲಿ, ಉಪಮೇಯರ್ ಆಗಿ ಮೊಹಮ್ಮದ್ ಕುಂಜತ್ ಬೈಲ್ ಆಯ್ಕೆಯಾದರು. ಮಂಗಳೂರು ಮಹಾನಗರ ಪಾಲಿಕೆಯ ಪ್ರಸಕ್ತ ಸಾಲಿನ ಕೊನೆಯ ಅವಧಿಯ ಮೇಯರ್ ಆಗಿ ಭಾಸ್ಕರ್ ಮೊಯ್ಲಿ ಆಯ್ಕೆಯಾಗಿದ್ದಾರೆ ಹಾಗೂ ಉಪಮೇಯರ್ ಆಗಿ ಮೊಹಮ್ಮದ್ ಕುಂಜತ್ ಬೈಲ್ ಆಯ್ಕೆಗೊಂಡಿದ್ದಾರೆ. ಮಧ್ಯಾಹ್ನ ನಡೆದ ಚುನಾವಣೆಯಲ್ಲಿ ಮೇಯರ್ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಭಾಸ್ಕರ್ ಕೆ ಮೊಯ್ಲಿ 3 ಸೆಟ್ಗಳಲ್ಲಿ ಹಾಗೂ ಬಿಜೆಪಿಯಿಂದ ಸುರೇಂದ್ರ ನಾಮಪತ್ರ ಸಲ್ಲಿಸಿದರು. ಉಪಮೇಯರ್ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಮೊಹಮ್ಮದ್ ಕುಂಜತ್ ಬೈಲ್ ಹಾಗೂ ಬಿಜೆಪಿಯಿಂದ ಮೀರಾ ಕರ್ಕೇರ ನಾಮಪತ್ರ ಸಲ್ಲಿಸಿದ್ದರು. ವಿಧಾನ ಪರಿಷತ್ ಸದಸ್ಯ, ಶಾಸಕರು ಸೇರಿದಂತೆ ಚುನಾವಣೆಯಲ್ಲಿ ಮತ ಚಲಾಯಿಸಲು ಅರ್ಹತೆ ಹೊಂದಿರುವ 65 ಮಂದಿಯಲ್ಲಿ 61 ಮಂದಿ ಉಪಸ್ಥಿತರಿದ್ದರು. ಪ್ರತಿಸ್ಪರ್ಧಿ ಬಿಜೆಪಿಯ ಸುರೇಂದ್ರ ವಿರುದ್ಧ 18 ಮತಗಳ ಅಂತರದಿಂದ ಕುಲಶೇಖರ ವಾರ್ಡ್ನ ಭಾಸ್ಕರ್ ಮೊಯ್ಲಿ ಮೇಯರ್ ಆಗಿ ಆಯ್ಕೆಯಾದರು. ಭಾಸ್ಕರ್ ಕೆ ಪರವಾಗಿ 37 ಮತಗಳು ಚಲಾವಣೆಯಾಗಿದ್ದರೆ ಸುರೇಂದ್ರ ಪರವಾಗಿ 19 ಮತಗಳು ಚಲಾವಣೆಯಾಗಿದ್ದವು. ಉಪಮೇಯರ್ ಆಗಿ ಮೊಹಮ್ಮದ್ ಕುಂಜತ್ ಬೈಲ್ ಕೂಡ 18 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಮೊಹಮ್ಮದ್ ಪರವಾಗಿ 37 ಮತಗಳು ಹಾಗೂ ಮೀರಾ ಕರ್ಕೇರ ಪರವಾಗಿ 19 ಮತಗಳು ಚಲಾವಣೆಯಾದವು. ಇಬ್ಬರು ಶಾಸಕರು ಬಹಳಷ್ಟು ಅನುದಾನ ತಂದು ಪ್ರಗತಿಗೆ ಕಾರಣವಾಗಿದ್ದಾರೆ. ಇವತ್ತು 60 ಸದಸ್ಯರು ಕೂಡ ಬಹಳಷ್ಟು ಕೆಲಸವನ್ನು ಮಾಡಿದಂಥ ಮಹಾನಗರ ಪಾಲಿಕೆ. ಮುಖ್ಯ ಚುನಾವಣಾಧಿಕಾರಿಯಾಗಿದ್ದ ಶಿವಯೋಗಿ ಸಿ ಕಳಸದ ಅವರು ಭಾಸ್ಕರ್ ಮೊಯ್ಲಿ ಅವರನ್ನ ಮೇಯರ್ ಆಗಿ, ಮೊಹಮ್ಮದ್ ಕುಂಜತ್ ಬೈಲ್ ಅವರನ್ನ ಉಪಮೇಯರ್ ಆಗಿ ಘೋಷಿಸಿದರು. ಇದೇ ಸಂದರ್ಭ 4 ಸ್ಥಾಯಿ ಸಮಿತಿಗಳಿಗೆ ತಲಾ 7 ಆಯ್ಕೆ ನಡೆಯಿತು. ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕರಾದ ಮೊಯ್ತೀನ್ ಪವಾ, ಗಣೇಶ್ ಕಾರ್ಣಿಕ್, ಬಿಜೆಪಿ ಸದಸ್ಯ ಹರೀಶ್ ಶೆಟ್ಟಿ ಗೈರು ಹಾಜರಾಗಿದ್ದರು. ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಐವನ್ ಡಿಸೋಜಾ, ಶಾಸಕ ಜಿಆರ್ ಲೋಪೋ ಚುನಾವಣೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತ ಚಲಾಯಿಸಿದರು. ಜೆಡಿಎಸ್ನ 2, ಸಿಪಿಎಂ, ಎಸ್ಡಿಪಿ ಹಾಗೂ ಪಕ್ಷೇತರ ತಲಾ 3 ಸದಸ್ಯರು ಚುನಾವಣೆಯಲ್ಲಿ ತಟಸ್ಥರಾಗಿ ಉಳಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿರುವ ಕವಿತಾ ಸನಿಲ್ ಹಾಗೂ ಉಪಮೇಯರ್ ರಜನೀಶ್ ಅವರ ಅಧಿಕಾರಾವಧಿ ಇಂದಿಗೆ ಕೊನೆಗೊಂಡಿತು. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಸಹಕಾರದೊಂದಿಗೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದು ನೂತನ ಮೇಯರ್ ಭಾಸ್ಕರ್ ಮೊಯ್ಲಿ ಹೇಳಿದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.